ಹರಿ ಓಂ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋನು ಲೈಫ್ ಸ್ಟೈಲ್ ವ್ಲಾಗ್ಸ್. ಗಂಟೆ ಇವಾಗ ಬೆಳಗ್ಗೆ 4:45 ಅಮ್ಮ ಎದ್ದು ರೆಡಿ ಆಗ್ತಿದ್ದಾರೆ. ನನಗೆ ಎಬ್ಸಿದ್ರು. ಇನ್ನು ನಾನು ರೆಡಿಯಾಗಿ ನನ್ನ ಮಗನ ರೆಡಿ ಮಾಡಬೇಕು. ಇವತ್ತೊಂದು ಉಪನಯನದ ಫಂಕ್ಷನ್ ಹೋಗ್ಲಿಕ್ಕುಂಟು. ಪಂಜ ಅಂತ, ಪಂಜರ ಹತ್ತಿರ ಇರುವ ಪೈಂದೋಡಿ ಕಡಬದ ಹತ್ತಿರ. ಸೊ ನಿನ್ನೆ ಒಂದು ಫಂಕ್ಷನಿಗೆ ಹೋಗಿದ್ವಿ ನಾವು. ಅದರದ್ದು ಕೂಡ ಇವತ್ತು ಉಪನಯನ ಇದೆ. ಆದರೆ ನಮಗೆ ಎರಡು ಕೂಡ ತುಂಬ ಹತ್ತಿರದ ರಿಲೇಷನ್ ಆಗಿರೋದ್ರಿಂದ ನಿನ್ನೆ ನಾವು ಆ ಫಂಕ್ಷನಿಗೆ ಹೋದ್ವಿ. ಇವತ್ತು ಇಲ್ಲಿದ್ದು ಉಪನಯನಕ್ಕೆ ಹೋಗ್ತಾ ಇದ್ದೇವೆ, ಪಂಜದ ಉಪನಯನಕ್ಕೆ ಹೋಗ್ತಾ ಇದ್ದೇವೆ. ಸೊ ನಮಗೆ ಇಲ್ಲಿಂದ 3 ಗಂಟೆ ಜರ್ನಿ ಉಂಟಂತೆ. ಹಾಗೆ ಬೇಗ ಬೇಗ ರೆಡಿ ಆಗಬೇಕು. ನಾನು ರೆಡಿಯಾಗಿ ನನ್ನ ಮಗನನ್ನು ರೆಡಿ ಮಾಡಬೇಕಲ್ಲ. ಸೊ ನೋಡೋಣ, ರೆಡಿಯಾಗಿ ಆಮೇಲೆ ಸಿಗ್ತೇನೆ. ಹೇ ಗಾಯ್ಸ್, ಬೇಗ ಬೇಗ ರೆಡಿಯಾಗಿ ನಾವು ಮನೆಯಿಂದ 6:15 ಹಾಗೆ ಹೊರಟ್ವಿ. ನಾನು, ಅಪ್ಪ ಮತ್ತು ನನ್ನ ಮಗ ಮತ್ತು ನನ್ನ ಚಿಕ್ಕಮ್ಮ ನಾವು ಒಂದು ಕಾರಲ್ಲಿ ಹೊರಟ್ವಿ. ಅಮ್ಮ, ದೊಡ್ಡಮ್ಮ, ದೊಡ್ಡಪ್ಪ ಮತ್ತು ಅಣ್ಣ ಅವ್ರು ಇನ್ನೊಂದು ಕಾರಲ್ಲಿ ಬಂದರು. ನಮಗೆ 3 ಗಂಟೆ ಜರ್ನಿ ಇದ್ದಿದ್ದರಿಂದ ನಾವು ಅಷ್ಟು ಬೇಗ ಮನೆಯಿಂದ ಹೊರಡಬೇಕಾಯಿತು. ನಾವು ಹಾಲಿಗೆ ರೀಚ್ ಆಗುವಾಗ 9:15 ಆಗಿತ್ತು. ಆಗ ಅಲ್ಲಿ ಟಿಫಿನ್ ಮಾಡ್ತಾಯಿದ್ರು. ಹಾಗೆ ನಮಗೆ ಕೂಡ ತಿಂಡಿ ತಿನ್ನಲಿಕ್ಕೆ ಹೇಳಿದರು. ಸೊ ನಾವು ಕೂಡ ಟಿಫಿನ್ ಮಾಡಲಿಕ್ಕಂತ ಹೋದ್ವಿ. ತಿಂಡಿ ಕೂಡ ಹಾಗೆ ತುಂಬ ಬಗೆ ಮಾಡಿದರು. ಇಡ್ಲಿ, ಮೊಸರು ವಡೆ ಮತ್ತು ಗುಲಾಬ್ ಜಾಮೂನು, ಚಪಾತಿ ಮತ್ತು ಅವಲಕ್ಕಿ, ಕಡಲೆ, ಟೀ, ಕಾಫಿ ಎಲ್ಲ ಇತ್ತು. ಮಿಡ್ಲಲ್ಲಿ ಕೂಡ ಹಾಗೆ ಜ್ಯೂಸ್ ಒಟ್ಟಿಗೆ ಚಿಪ್ಸ್ ಮತ್ತು ಸ್ವೀಟ್ ಇಟ್ಟಿದ್ದರು. ಮತ್ತು ಇಲ್ಲಿದು ಬೆಸ್ಟ್ ಪಾರ್ಟ್ ಅಂದರೆ ಎಳೆನೀರಿತ್ತು. ಯಾಕಂದರೆ ಈ ಸೆಕೆಗೆ ಬೆಸ್ಟ್ ಆಗಿತ್ತಿದು. ಎಷ್ಟು ಬೇಕಷ್ಟು ಎಳೆನೀರು ಕುಡಿದ್ವಿ ನಾವು. ನೆಕ್ಸ್ಟ್ ನಾವು ಅಲ್ಲಿಂದ ಹಾಲಿನ ಪಕ್ಕದಲ್ಲಿ ಇದ್ದ ಪೈಂದೋಡಿ ಶ್ರೀ ಸುಬ್ರಾಯ ದೇವರು ಅನ್ನುವ ದೇವಸ್ಥಾನಕ್ಕೆ ಹೋದ್ವಿ. ಸುತ್ತ ಹಸಿರು, ಅದರ ಮಿಡ್ಲಲ್ಲಿ ಹಾಲ್ ಮತ್ತು ದೇವಸ್ಥಾನ. ಒಂಥರ ಕೂಲ್ ಇತ್ತು, ನಮಗೆ ವೆದರ್ ಎಲ್ಲ ಕೂಲ್ ಇತ್ತು. ನಾನಿಲ್ಲಿ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಲಿಲ್ಲ, ಹೊರಗಡೆಯಿಂದಲೇ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೇನೆ. ನಾವು ಹೋಗುವಾಗ ಪೂಜೆಗೆ ರೆಡಿಯಾಗಿತ್ತು. ಸೊ ಪೂಜೆ ನೋಡಿ ಪ್ರಸಾದ ತಗೊಂಡು ವಾಪಸ್ ಹಾಲಿಗೆ ಬಂದ್ವಿ. ಇಲ್ಲಿ ಗೆಸ್ಟ್ ಕೂಡ ಹಾಗೆ ಒಬ್ಬೊಬ್ಬರೇ ಬರ್ತಾಯಿದ್ರು. ಸೊ ಅಲ್ಲಿಂದ ನಮಗೆ ದಿಬ್ಬಣ ತೆಗೆದುಕೊಳ್ಳುವ ಶಾಸ್ತ್ರ ಪ್ರಾರಂಭ ಆಯಿತು. ಯಾವ ಥರ ಅಂದರೆ, ಉಪನಯನದ ಹುಡುಗನ ತಂದೆ ಗಂಡಿನ ಕಡೆಯವರಾದರೆ ಅವರ ತಾಯಿ ಹೆಣ್ಣಿನ ಕಡೆಯವ್ರ ಥರ. ಸೊ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರಿಗೆ ಸ್ವಾಗತ ಮಾಡಲಿಕ್ಕೆ ಇಲ್ಲಿ ಹುಡುಗನ ಸೋದರ ಮಾವ ಅವರು ಅಕ್ಕಿಯ ಮುಡಿಯನ್ನು ಹೊತ್ತುಕೊಂಡು ಬರ್ತಾರೆ. ಆಗ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರಿಗೆಲ್ಲ ಸ್ವಾಗತವನ್ನು ಮಾಡಲಿಕ್ಕೆ ಈ ಮದುವೆ ಶಾಸ್ತ್ರದಲ್ಲಿ ಇರ್ತದಲ್ಲ ದಿಬ್ಬಣ ತೆಗೆದುಕೊಳ್ಳೋದಂತ, ಅದೇ ಥರ. ಇದು ಹಿಂದಿನಿಂದಲೂ ಬಂದಂತಹ ಶಾಸ್ತ್ರ. ಇದನ್ನು ನಾವು ಕೂಡ ಮುಂದುವರಿಸಿಕೊಂಡು ಹೋಗಬೇಕು. ನಮ್ಮ ಮುಂದಿನ ಪೀಳಿಗೆಗೂ ನಾವು ಇದನ್ನು ಹೇಳಿಕೊಡಬೇಕು. ಹಾಗೆ ನಮಗೆಲ್ಲ ಅವರು ಸ್ವಾಗತ ಮಾಡಿದರು. ಅವರ ಸ್ವಾಗತವನ್ನು ನಾವು ಕೂಡ ಸ್ವೀಕರಿಸಿ ವಾಪಸ್ ಹಾಲಿಗೆ ಬಂದ್ವಿ. ಇಲ್ಲಿ ಹಾಲಲ್ಲಿ ಕೂಡ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗಲಿಕ್ಕೆ ಆಗಿತ್ತು. ನಾವು ಕೂಡ ಸ್ವಲ್ಪ ಹೊತ್ತು ಮಂಟಪದಲ್ಲಿ ಕೂತ್ಕೊಂಡು ಶಾಸ್ತ್ರಗಳನ್ನೆಲ್ಲ ನೋಡಿದ್ವಿ. ಇಲ್ಲಿ ಜನಿವಾರ ಧಾರಣೆ ಶಾಸ್ತ್ರಕ್ಕೆ ಸೋದರ ಮಾವ ಅವರ ಅಳಿಯನನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಏನಂದರೆ ಅವರಿಗೆ ಗಾಯತ್ರಿ ಮಂತ್ರ, ಸಂಧ್ಯಾ ವಂದನೆ ಅಂದರೆ ಬ್ರಹ್ಮಚರ್ಯವನ್ನು ಹೇಗೆ ಪಾಲನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳಿಕೊಡ್ತಾರೆ. ಎಲ್ಲ ಶಾಸ್ತ್ರಗಳು ಮತ್ತು ಕಾರ್ಯಕ್ರಮಗಳು ಕೂಡ ಒಳ್ಳೆ ರೀತಿಯಲ್ಲಿ ಆಯಿತು. ಇವಾಗ ಜನಿವಾರ ಧಾರಣಕ್ಕೆ ಕೂಡ ಪ್ರಾರಂಭ ಆಯಿತು. ಆಯಿತು. ಇಲ್ಲಿ ತುಂಬ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದರು. ಸೊ ನನಗೆ ಆ ಮಕ್ಕಳನ್ನು ನೋಡುವಾಗ ನನ್ನ ಬಾಲ್ಯ ನನಗೆ ನೆನಪಾಯಿತು. ಅಂದರೆ ನಾವು ಸಣ್ಣದಿರುವಾಗ ಅಣ್ಣಂದರು, ಅಕ್ಕಂದರು, ತಂಗಿ, ತಮ್ಮ ಎಲ್ಲ ಹೇಗಿದ್ವಿ. ನಮಗೆ ಯಾರು ಎಂತ ಅಂದ್ಕೊಳ್ತಾರೆ ಅದೆಂತ ನಮಗೆ ತಲೆಗೆ ಬರೋದಿಲ್ಲ. ನಮಗೆ ಹೇಗೆ ಬೇಕು ಹಾಗೆ ನಾವಿರ್ತೇವೆ. ಇನ್ನೊಮ್ಮೆ ನಮಗೆ ಆ ಬಾಲ್ಯ ಸಿಕ್ಕಲಿ ದೇವರೇ ಅಂತ ಅನಿಸ್ತಾ ಇತ್ತು. ಈ ಫಂಕ್ಷನ್ಗೆ ನನ್ನ ಕಸಿನ್ಸ್ ಕೂಡ ಬಂದಿದ್ದರು. ಸೊ ಇವಳು ನಂದು ಫೇವ್ರೆಟ್ ಕಸಿನ್. ನನ್ನ ಹೊಸ ಯೂಟ್ಯೂಬ್ ವ್ಲಾಗ್ ಚಾನಲ್ಗೆ ಆಲ್ ದ ಬೆಸ್ಟ್ ಹೇಳಿದ್ಲು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲ ಕಸಿನ್ಸ್ ಜೊತೆ ಒಂದೊಂದು ರೌಂಡ್ ಫೋಟೋಸ್ ಎಲ್ಲ ತಗೊಂಡ್ವಿ. ಒಂದು ಫಂಕ್ಷನ್ ಅಂದರೆ ಹಾಗೆ ಅಲ್ವಾ, ಕಸಿನ್ಸ್ ಬರ್ತಾರೆ, ಫೋಟೋಸ್ ತಗೊಳ್ಬೋದು, ಫನ್, ಕಾಮಿಡಿ ಎಲ್ಲ ಇರುತ್ತೆ. ಹಾಗೆ ನನ್ನ ಕಸಿನ್ಸ್ ಕೂಡ ಹಾಗೆ ನನ್ನ ಚಾನಲ್ಗೆ ಆಲ್ ದ ಬೆಸ್ಟ್ ಹೇಳಿದರು. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಅಲ್ಲಿಂದ ನಾವು ಊಟಕ್ಕೆ ಹೋದ್ವಿ. ಊಟ ಮುಗಿಸಿ ನಾನು ವಾಪಸ್ ಹೋಗುವಾಗ ಅತ್ತೆ ಮಾವನ ಜೊತೆ ಹೋದೆ. ಅಂದರೆ ನನಗೆ ಅವರು ಧರ್ಮಸ್ಥಳದಲ್ಲಿ ಬಿಟ್ಟು ಅವರಿಗೆ ನಾರವಿಗೆ ಹೋಗಲಿಕ್ಕಿತ್ತು.
ಹಾಗೆ ಹೋಗುವಾಗ ಆನ್ ದ ವೇ ಫ್ರೂಟ್ಸ್ ತಿನ್ನುವ, ಪೈನಾಪಲ್ ತಿನ್ಲಿಕ್ಕೆ ಅಂತ ಹೇಳಿ ನಿಲ್ಲಿಸಿದ್ವಿ. ಹಾಗೆ ಫುಲ್ಜರ್ ಸೋಡಾ ಮತ್ತು ಮಟ್ಕಾ ಸೋಡಾ ತಗೊಂಡ್ವಿ. ಪೈನಾಪಲ್ ಕಟ್ ಪೀಸ್ ತಗೊಂಡ್ವಿ. ನಮಗೆ ಫುಲ್ ಪೈನಾಪಲ್ ತಗೊಳ್ಳಿಕ್ಕಿತ್ತು, ಇಡೀ ಪೈನಾಪಲ್ಲೇ ಪರ್ಚೇಸ್ ಮಾಡಲಿಕ್ಕಿತ್ತು. ಆದರೆ ರೇಟ್ ಕೇಳಿ ತಗೊಳ್ಳೋ ಆಸೆ ಸಹ ಹೋಯಿತು, ತಿನ್ನುವ ಆಸೆ ಕೂಡ ಹೋಯಿತು. ಸೊ ಕಟ್ ಪೀಸಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ವಿ. ಮತ್ತು ಅಲ್ಲಿಂದ ನಮ್ಮ ಮನೆಗೆ ನಾವು ವಾಪಸ್ ಹೊರಟ್ವಿ. ಓಕೆ ಗಾಯ್ಸ್, ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೇನೆ. ಇನ್ನೊಮ್ಮೆ ಸಿಗುವ ಹೊಸ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಗಾಯ್ಸ್. ಯಾನ್ ಪೋದ್ ಬರ್ಪೆ. ಬಾಯ್.